ತಾವು ಸೌಜನ್ಯಳ ಅತ್ಯಾಚಾರ ಆಗಿರುವಂತಹ ಸಮಯ ಒಂದು 4ರಿಂದ 4 ಅಂತ ಹೇಳ್ತೀರಾ, ಅಂದ್ರೆ ಅದು ಸಂಜೆ ಹೊತ್ತಾ? ಅಲ್ಲ, 4:15 ಸಮಯಕ್ಕೆ ಆ ಮಗು ಬಸ್ಸಿನಿಂದ ಇಳಿದಿರುವಂಥದ್ದಕ್ಕೆ ಸಾಕ್ಷಿ ಇದೆ. ಓಕೆ. ಅಲ್ಲಿಂದ ನೇತ್ರಾವತಿ ಸ್ನಾನಘಟ್ಟದಿಂದ ಬಸ್ ಇಳಿದು ಅವಳು ನಡ್ಕೊಂಡು ಹೋಗ್ತಾಳೆ, ಅದನ್ನು ನೋಡಿದವರಿದ್ದಾರೆ. ಹಾಗಾಗಿ ಸ್ಕೂಲ್ ಬಿಡುವಂಥದ್ದು ಅಥವಾ ಕಾಲೇಜ್ ಬಿಟ್ಟಿರುವಂಥದ್ದು 4:15 ಸುಮಾರಿಗೆ, 4:15 4:45 ಸುಮಾರಿಗೆ. ಅಲ್ಲಿಂದ ಒಂದು 250 ಮೀಟರ್ ಡಿಸ್ಟೆನ್ಸ್ ಇರಬಹುದು. ನಡ್ಕೊಂಡು ಹೋಗುವಾಗ ಈ ಕೃತ್ಯ ಆಗಿರಬಹುದು ಎನ್ನುವ ಆಧಾರದ ಅಡಿಯಲ್ಲಿ ಒಂದು 4:15 ಸುಮಾರಿಗೆ ಈ ಕೃತ್ಯ ನಡೆದಿದೆ ಎನ್ನುವಂಥದ್ದು ಉಲ್ಲೇಖ ಆಗಿರುವಂಥದ್ದು. ಅವತ್ತು ರಾತ್ರಿ ಸುಮಾರು ಜನ, ಆ ಸಂಖ್ಯೆಯನ್ನು ನಾನು ಹೇಳೋದಿಲ್ಲ, ಅವ್ರು ಹೇಳೋ ಪ್ರಕಾರ ಸಾವಿರಾರು ಜನರು ಹುಡುಕಾಡಿದ್ರು ಅವ್ರು ಹೇಳ್ತಾ ಇದ್ದಾರೆ. ಬಟ್ ಎಷ್ಟೋ ಒಂದು ಜನ ಹುಡುಕಾಡಿದ್ರು ಆ ಪ್ರದೇಶದಲ್ಲಿ. ಅವತ್ತು ಸಿಗದಂತಹ ಮೃತದೇಹ ಮರುದಿವಸ ಬೆಳಿಗ್ಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಸಿಗುತ್ತೆ ಅನ್ನುವಂಥದ್ದು ಒಂದು ಪಾಯಿಂಟ್ ಅವರು ಹೇಳುವಂಥದ್ದು. ಇನ್ನೊಂದು ಸಾಧ್ಯತೆಗಳಿದೆಯಾ? ಈಗ ನಿಮ್ಮ ಪ್ರಶ್ನೆ ನಂಗೆ ಅರ್ಥ ಆಗಿದೆ. ಆ ದಿವಸ ಒಂದು 50ರಿಂದ 60 ಜನ ಅಲ್ಲಿ ಅವರ ಮನೆಯ ಪರಿಸರದವರು, ಕುಟುಂಬದವರು, ಸ್ನೇಹಿತರು, ಜೀಪ್ ಚಾಲಕರಾಗಿದ್ರು ವಿಠಲ್ ಗೌಡರು, ಅವರ ಸ್ನೇಹಿತರೆಲ್ಲ ಹುಡುಕಿದ್ದಾರೆ. ಹುಡುಕಿದ 10-15 ಜನರನ್ನು ನಾನು ಮಾತಾಡಿಸಿದ್ದೀನಿ. ಇವನ್ ಸಂದೀಪ್ ರೈ ಅಂತ ಹೇಳಿ ಇದ್ದಾರೆ, ಈಗಲೂ ಇದ್ದಾರೆ ಧರ್ಮಸ್ಥಳದಲ್ಲೆಲ್ಲ ಮಾತಾಡಿಸಿದ್ದೀನಿ. ಅವರು ಆ ಬುಷಸ್ ಕಡೆ ಹುಡುಗಿಯನ್ನು ಹುಡುಕಿದ್ದಾರೆ. ಯಾಕೆ ಗೊತ್ತಾ? ಹುಡುಗಿ ಆ ದಿವಸ ಊಟ ಮಾಡಲಿಲ್ಲ, ಬಾಕ್ಸ್ ತಗೊಂಡು ಹೋಗಿಲ್ಲ, ನಡ್ಕೊಂಡು ಬರುವಾಗ ಎಲ್ಲಾದ್ರೂ ತಲೆ ಸುತ್ತು ಬಂದು ಏನಾದ್ರೂ ಬಿದ್ದಿರ್ಬೋದು ಅನ್ನೋ ಕಾರಣಕ್ಕೆ ಅಲ್ಲೆಲ್ಲ ಸಿಗದೇ ಇರುವಾಗ ಇದು ಏನೋ ಒಂದು ಲವ್ ಜಿಹಾದ್ನ ಪ್ರಕರಣ ಬಹಳ ಭುಗಿಲೆದ್ದಿದ್ದಂತ ಕಾಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಅಧಿಕಾರದಲ್ಲಿತ್ತು. ಲವ್ ಜಿಹಾದ್ ಪ್ರಕರಣ ಬಹಳ ದೊಡ್ಡ ಸದ್ದನ್ನ ಮಾಡ್ತಿತ್ತು. ಆ ರೀತಿಯಲ್ಲಿ ಅವರ ಯೋಚನೆ ಹೋಗಿತ್ತೆ ಹೊರತು ಹುಡುಗಿ ಕಾಡು ಒಳಗಡೆ ಸತ್ತು ಬಿದ್ದಿರಬಹುದು ಎನ್ನುವಂತ ಯೋಚನೆ ಇರಲಿಲ್ಲ. ಆ ದಿವಸ ಕಾಡಲ್ಲಿ ಹುಡುಕಿರ್ಲಿಲ್ಲ. ಅಲ್ಲಿ ಸಾಕ್ಷಿಗಳು ತುಂಬಾ ಜನ ಹೇಳಿಕೆ ಕೊಟ್ಟಿದ್ದನ್ನು ನೀವು ಸ್ಟಡಿ ಮಾಡಿದರೆ, ಚಾರ್ಜ್ ಶೀಟ್ ಅಲ್ಲಿ ಸಾಕ್ಷಿಯನ್ನ ಕೊಟ್ಟವ್ರು ಹೇಳಿದ್ದು ನೋಡಿದ್ರೆ ಕಾಡಲ್ಲಿ ಹುಡುಕಿರುವಂತಹ ಸಂಭವಗಳು ಬಹಳ ಕಡಿಮೆ ಇದೆ. ಮತ್ತೆ ಇವತ್ತು ಆ ಜಾಗಕ್ಕೆ ಹೋಗಿ ನಿಂತಾಗ PWD ರೋಡು ವೈಡ್ನಿಂಗ್ ಆಗಿರೋದು ಅದರ ನಂತರ, ಸೌಜನ್ಯ ಹತ್ಯೆಯಾದ ನಂತರ ರೋಡ್ ಅಗಲ ಆಗಿರುವಂಥದ್ದು. ಆಗ ಸಣ್ಣ ರೋಡ್ ಇತ್ತು, ಅದರ ಪಕ್ಕದಲ್ಲಿ ಬುಷಸ್ಗಳೆಲ್ಲ ಇದ್ದು, ಈ ಗಿಡಗಳೆಲ್ಲ ತುಂಬಿಕೊಂಡಿದ್ದು. ಆ ಭಾಗದಲ್ಲೆಲ್ಲ ಒಂದಷ್ಟು ಜನ ಹುಡುಕಿದ್ದಾರೆ ಅಂತೇಳಿ ಹೇಳುವಂಥದ್ದು. ಆ ತೊರೆಯನ್ನು ದಾಟಿ ಹೋಗಿ ಕಾಡೊಳಗಡೆ ಹುಡುಕುವಂತಹ ಸಾಧ್ಯತೆ ಇರಲಿಲ್ಲ ಅಂತ ಹೇಳುವಂಥದ್ದು. ಮರುದಿನ ಹುಡುಕಿದ್ದಾರೆ ಅಲ್ಲೆಲ್ಲ. ಅಂದರೆ ತಾವು ಹೇಳೋ ಪ್ರಕಾರ 50ರಿಂದ 60 ಜನ ಇರುವಂತಹ ಸಮಯದಲ್ಲಿ ಆ ಒಂದು ತೋಡನ್ನು ದಾಟಿ ಹೋಗಿ ಹುಡುಕುವಂತಹ ಸಾಹಸಕ್ಕೆ ಅವರು ಕೈ ಹಾಕದಂತಹ ಸಮಯದಲ್ಲಿ ಒಬ್ಬ ವ್ಯಕ್ತಿ, ಸಂತೋಷ್ ರಾವ್ ಅನ್ನುವಂಥ ಒಬ್ಬ ವ್ಯಕ್ತಿ ಆ ಸಂಜೆ 4ರಿಂದ 4 ಕಾಲಿನ ಸಮಯದಲ್ಲಿ ಒಬ್ಬಾಕೆ ಹುಡುಗಿಯನ್ನ ಎತ್ತಿಕೊಂಡು ಹೋಗಿ ಆ ಕಾಡಿನ ಒಳಗಡೆ ಆಕೆಯನ್ನು ಅತ್ಯಾಚಾರ ಮಾಡಿ ಆಕೆಯನ್ನು ಕೊಲೆ ಮಾಡುವಂಥ ಸಾಧ್ಯತೆಗಳಿದೆ ಒಬ್ಬ ವ್ಯಕ್ತಿಯಿಂದ. ಇದು ಒಬ್ಬ ವ್ಯಕ್ತಿಯಿಂದ ಆಗಿರುವಂಥ ಘಟನೆ. ನೋಡಿ, ಈಗ ಕ್ರೈಮ್ ಅಲ್ಲಿ ಅತ್ಯಾಚಾರದ ಪ್ರಕರಣಗಳ ಲಿಸ್ಟ್ ಅನ್ನು ತೆಗೆದು ನೋಡಿ, ನಿಮಗೆ 80% ಒಬ್ಬ ವ್ಯಕ್ತಿ ಮಾಡಿರುವಂಥ ಅತ್ಯಾಚಾರಗಳು 80%. ಓಕೆ. ನಿಮಗೆ ಸೌಜನ್ಯ ಹೇಗೆ ಸತ್ಲು ಗೊತ್ತಾ? ನಿಮಗೆ ನೀವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಓದಿದ್ದೀರಾ? ಇಲ್ಲ. ಸೌಜನ್ಯ ಕತ್ತು ಉಸಿರುಗಟ್ಟಿಸಿ ಸತ್ತಿರುವಂಥದ್ದು. ಹೇಳ್ಕೊಂಡು ಹೋಗಿರ್ತಾನೆ ಆತ, ಈ ಹಿಂದಿನ ಟ್ಯಾಗ್ ಇಟ್ಕೊಂಡು ಹೇಳ್ಕೊಂಡು ಹೋಗಿರ್ತಾನೆ ಅಂತ ಅವನೇ ಒಪ್ಕೊಂಡಿರುವಂಥದ್ದು. ಅವನು ಬರೀ ಅವನ ಕನ್ಫೆಷನ್ ಸ್ಟೇಟ್ಮೆಂಟ್ ನಾನು ಹೇಳುವಂಥದ್ದಲ್ಲ. ಬಾಡಿ ಎಕ್ಸಾಮಿನ್ ಮಾಡುವಾಗ ಡಾಕ್ಟರ್ ಮಾಬಲೇಶ್ ಶೆಟ್ಟಿ ಅವ್ರ ಹತ್ರ ಆತ ಮುಕ್ತವಾಗಿ ಹೇಳ್ಕೊಂಡ್ಬಿಟ್ಟಿದ್ದಾನೆ ಏನೇನು ಆಯ್ತು ಅಂತೇಳಿ. ನೀವು ಮಾಬಲೇಶ್ ಶೆಟ್ಟರ್ನ ಬೇಕಾದ್ರೆ ಸಂದರ್ಶನ ಮಾಡಿ ಅವತ್ತು ಏನಾಯ್ತು ಅಂತ ಕೇಳಿ ಅವ್ರ ಹತ್ರ ಅವರು ಹೇಳ್ತಾರೆ. ನಿಮಗೆ ಟಿವಿ ಚಾನಲ್ ಮುಂದೆ ಹೇಳ್ತಾರೆ. ಅವ್ರಿಗೇನಿಲ್ಲ, ಯಾಕಂದ್ರೆ ಬಹಳ ಒಬ್ಬ ಒಳ್ಳೆಯ ವೈದ್ಯಾಧಿಕಾರಿ. ನಾನು ನನ್ನ ಪತ್ರಿಕೋದ್ಯಮದ ಬದುಕಿನಲ್ಲಿ ಕಂಡಂತ ಮಾಬಲೇಶ್ ಶೆಟ್ಟರು ಕೊಟ್ಟಂತ ಸರ್ಟಿಫಿಕೇಟ್ಗೆ 30% ಕನ್ವಿಕ್ಟ್ ಆಗಿರುವಂಥದ್ದು. ಇಲ್ಲಿ ನೀವು ಬಹುತೇಕ ಅತ್ಯಾಚಾರಗಳು ಒಬ್ಬ ವ್ಯಕ್ತಿ ಮಾಡಿರುವಂಥ ಅತ್ಯಾಚಾರಗಳಾಗಿರ್ತದೆ. ಆ ಪೊದೆಯ ಒಳಗಡೆ ಎಳ್ಕೊಂಡು ಹೋಗಿರ್ತಾನೆ. ಇವತ್ತು ನೋಡಿದ್ರೆ ಅದು 50 ಮೀಟ್ರು, ಅವತ್ತು ನೋಡಿದ್ರೆ ಅದೊಂದು 100 ಮೀಟರ್ ಇರ್ಬೋದು. ಅದು ಅಲ್ಲ ಅಂತ ಹೇಳಲಿಕ್ಕೆ ಆತನ ಫಿಸಿಕಲ್ ಫಿಟ್ನೆಸ್ ಹೇಗಿತ್ತು ನೀವು ಕೇಳಿದ್ರೆ, ಅವನ ಬಾಡಿ ಅವನು ಹೇಗಿದ್ದಾನೆ ನಿಮಗೆ ಸಂತೋಷ ನೋಡಿದರೆ. ವಿ ಶೇಪ್ ಬಾಡಿ, ಅವನದು ಫೋಟೋ ಇದೆ ನನ್ನ ಇಲ್ಲೇ ಮೊಬೈಲಲ್ಲಿ ಇದೆ, ನಾನು ತೋರಿಸ್ತೀನಿ ಬೇಕಾದ್ರೆ ನಿಮಗೆ. ವಿ ಶೇಪ್ ಬಾಡಿ, ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್. ಅವನು ಏನು ಬ್ಲ್ಯಾಕ್ ಬೆಲ್ಟ್ 3 ಡ್ಯಾನ್ ಅಂತೇಳಿ ಅವನ ತಂದೆ ಹೇಳಿರುವಂಥದ್ದು. ಫಿಸಿಕಲಿ ತುಂಬ ಫಿಟ್ನೆಸ್ ಇದ್ದಾನೆ. ಅವನ ಕೈಗಳನ್ನು ನೀವು ನೋಡಿ, ಅದರಲ್ಲಿ ನಾನು ನಿಮಗೆ ಫೋಟೋ ಕೊಡ್ತೀನಿ. ಅವನು ಸೆಲ್ಫ್ ಹಾರ್ಮ್ ಮಾಡ್ಕೊಂಡಿರುವಂಥದ್ದು, ಕೈಯನ್ನು ಬ್ಲೇಡ್ನಲ್ಲಿ ಕುಯ್ಕೊಂಡಿರುವಂಥದ್ದೆಲ್ಲ ಇತ್ತು. ಅಂದರೆ ಮಾನಸಿಕವಾಗಿ ಆತನಲ್ಲಿ ಒಂದು ಏನು ಹಿಂಸಾತ್ಮಕ ಮನೋಭಾವನೆ ಇರುವಂಥ ವ್ಯಕ್ತಿ, ಸುಸೈಡ್ ಅಟೆಂಪ್ಟ್ ಮಾಡ್ಕೊಂಡಿರುವಂಥ ವ್ಯಕ್ತಿ ಆತ. ಈಗ ಸಂತೋಷ್ ರಾವನ್ನ ತನಿಖೆ ಮಾಡಿದ ಸಂದರ್ಭದಲ್ಲಿ ಆತ ನಿರಪರಾಧಿಯೇ ಹೌದಾಗಿದ್ದರೆ, ಆತನಿಗೆ ಆ ವಿಶ್ವಾಸ ಇದ್ದಿದ್ರೆ
ಯಾವುದೋ 3 ಜನ, ಒಬ್ಬ ಆಟೋ ಡ್ರೈವರು, ಅಂಗಡಿ ಇಟ್ಕೊಂಡವರು, ಅಲ್ಲೆಲ್ಲೋ ಒಂದು ಕಡೆ ಗುಮಾಸ್ತನ್ ಕೆಲಸ ಇರೋರು ಹೋಗಿ ನಾರ್ಕೋ ಅನಾಲಿಸಿಸ್ಗೆ, ಮಂಪರು ಪರೀಕ್ಷೆಗೆ, ಬ್ರೈನ್ ಮ್ಯಾಪಿಂಗಿಗೆ ತಲೆ ಕೊಡ್ತಾರೆ ಅಂತ ಹೇಳಿದ್ರೆ ಇವನ ಅಪರಾಧಿ ಪೊಲೀಸ್, COD, CBI ಈ 3 ತನಿಖಾ ಸಂಸ್ಥೆಗಳು ಅಪರಾಧಿ ಅಂತೇಳಿ ಚಾರ್ಜ್ ಶೀಟ್ ಡೆವಲಪ್ ಮಾಡಿದೆ. 2 ಸಂಸ್ಥೆಗಳು ಮಾಡಿದೆ, ಪೊಲೀಸ್ ಆರಂಭಿಕ ಹಂತದಲ್ಲಿ ತನಿಖೆ ಮಾಡಿದೆ. ಇವನು ಹಾಗಿದ್ರೆ ಯಾಕೆ ವೈಜ್ಞಾನಿಕ ಪರಿಶೀಲನೆಗೆ ಒಪ್ಕೊಂಡಿಲ್ಲ? ನಾರ್ಕೋ ಅನಾಲಿಸಿಸ್ಗೆ ನಾನು ಯಾವುದೇ ವೈಜ್ಞಾನಿಕ ತನಿಖೆಗೆ ಒಪ್ಪೋದಿಲ್ಲ ಅಂತೇಳಿ ಆತನೇ ಸ್ವಂತ ಹಸ್ತಾಕ್ಷರದಲ್ಲಿ ಬರೆದು ಕೊಡ್ತಾನಲ್ಲ ಸಂತೋಷ್ ರಾವ್. ಯಾಕೆ? ಇಲ್ಲಿ ಪ್ರಶ್ನೆ ಮಾಡೋರಿಗೆ ನೀವು ಕೇಳಬೇಕಲ್ಲ, ಮೀಡಿಯಾದವರು ನೀವೇ ಕೇಳಿ. ಅಲ್ಲ, ಅವರ ಪ್ರಶ್ನೆ ಪ್ರಕಾರ ಮಂಪರು ಪರೀಕ್ಷೆ ಆ 3 ಜನರಿಗೆ ಆಗೇ ಇಲ್ಲ ಅಂತ ಹೇಳಿ ಇನ್ನೊಂದು ಬಾರಿ ಕೇಳಿ. ಇವರು CBI PVSN ರಾಜು ಅವರು ಕೋರ್ಟಿಗೆ ಅದನ್ನ ಸಬ್ಮಿಟ್ ಮಾಡಿದ್ದಾರೆ. ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ ಫರ್ದರ್ ಎನ್ಕ್ವೈರಿ ಬೇಡ ಅಂತೇಳಿ. ಹಾಗಾದ್ರೆ ಜಡ್ಜಿಗೆ ತಲೆ ಹಾಳಾಗಿದೆಯಾ ಹಾಗೆ ಬರೀಲಿಕ್ಕೆ? PVSN ರಾಜುಗೆ ಏನು ತಲೆ ಹಾಳಾಗಿದೆಯಾ? ಇವರೇನು ಮಾವನ್ ಮಕ್ಕಳು ಅವ್ರದ್ದು? ಇದನ್ನ ಚಾಲೆಂಜ್ ಮಾಡಬೇಕು. ಬರೀ ನೋಡಿ, ಸೌಜನ್ಯ ಪ್ರಕರಣ ಬಜಾರ್ನಲ್ಲಿ ಬೊಂಬಡ ಬಜಾಯಿಸುವವರ ಒಂದು ಸಂತೆ ಆಗ್ಬಿಟ್ಟಿದೆ ಅದು. ಇವರು ಒಂದು ಕೋರ್ಟಿಗೆ ಹೋಗೋದಿಲ್ಲ, ಕೋರ್ಟನ್ನು ನಂಬೋದಿಲ್ಲ. ಇವರು ಹೈಕೋರ್ಟಿಗೆ ಹೋಗೋದಿಲ್ಲ, ಸುಪ್ರೀಂ ಕೋರ್ಟಿಗೆ ಹೋಗೋದಿಲ್ಲ, ಬಜಾರ್ನಲ್ಲಿ ಬೊಂಬಡ ಬಜಾಯಿಸ್ತಾರೆ. ಆ ಹೆಂಗಸನ್ನ ತಂದ್ಕೊಂಡು ಸೀರೆ ಸೆರಗನ್ನ ಹಾಸಿ ನನ್ನ ಮಗಳಿಗೆ ನ್ಯಾಯ ಕೊಡಿ, ಅದೇ ಹೆಂಗಸಿನ ಕರ್ಕೊಂಡು ಹೋಗಿ ಕೋರ್ಟಿನ ಕಟಕಟೆಯಲ್ಲಿ ನಿಲ್ಲಿಸಬೇಕು. ಸೌಜನ್ಯ ತಾಯಿಯವರೇ, ನಿಮ್ಮ ಮಗಳಿಗೆ ನ್ಯಾಯ ಕೊಡಿಸುವ, ನಾವೆಲ್ಲ ಜೊತೆಗೆ ಬರ್ತೇವೆ, ಕೋರ್ಟಿಗೆ ಹೋಗಿ ನೀವು ಅಂತ ಹೇಳ್ಬೇಕಲ್ವಾ? ಈಗ ಏನಾಗುತ್ತೆ ಗೊತ್ತಾ ಸರ್, ನೀವು ಬ್ರೈನ್ ಮ್ಯಾಪಿಂಗ್ ಆಗಿಲ್ಲ ಅಂತ ಹೇಳಿ ಹೇಳ್ತಾರಲ್ಲ, ಹಾಗಿದ್ರೆ ಕೋರ್ಟನ್ನ ಇವರು ಪ್ರಶ್ನೆ ಮಾಡ್ಬೇಕಾಗ. ಅವ್ರದ್ದು ಆಗದೆ ನೀವು ಹೆಂಗೆ ಅವ್ರಿಗೆ ಕ್ಲೀನ್ ಚಿಟ್ ಕೊಟ್ರಿ? ಅವ್ರದ್ದು ಆಗಿದೆ ಅಂತೇಳಿ CBI ಅಧಿಕಾರಿ ಹೆಂಗೆ ಕೊಟ್ರು ಅಂತೇಳಿ ಅದನ್ನ ಕ್ವೆಶನ್ ಮಾಡ್ಬೇಕು. ಅವಾಗ ಸತ್ಯ ಹೊರಗೆ ಬರುತ್ತಲ್ವಾ? ಇದೆಲ್ಲ ಏನ್ ಗೊತ್ತಾ ಸರ್, ಇದೆಲ್ಲ ಜನರಿಗೆ ಅಪವಾದವನ್ನ ಹಾಕ್ಬಿಡುದು. ನೀವೇನೋ ಮಾಡಿಬಿಟ್ರಿ ಅಂತ ನಾನು ಹೇಳ್ಬಿಡುದು, ನೀವು ಅದನ್ನ ಅಲ್ಲ ಅಂತ ಸಾಬೀತು ಮಾಡೋದು ಬಹಳ ಕಷ್ಟ ನಿಮ್ಗೆ. ಇಷ್ಟೇ. ಇದು ಇನ್ನೊಂದು ಪ್ರಮುಖವಾಗಿರುವಂಥದ್ದು, ಈಗ ತಾವೇ ಒಂದು ವೇದಿಕೆಯಲ್ಲಿ ಹೇಳಿರುವಂಥದ್ದು, ಸಂತೋಷ್ ಕುಮಾರ್ ರಾವ್ ಏನಾದರೂ ನಿರಪರಾಧಿ ಆದರೆ ಆತನ ಪಾದಪೂಜೆ ಮಾಡ್ತೀನಿ, ಪಾದ ತೊಳೆದು ಪಾದಪೂಜೆ ಮಾಡ್ತೇನೆ ಅನ್ನುವಂತಹ ಹೇಳಿಕೆ. ಈಗ ನಾನು ಹೇಳಿರುವಂಥದ್ದು ಯಾವುದೋ ಸನಾತನಿ ಅಂತೇಳಿ ಯಾವುದೋ ಒಂದು ಹುಡುಗಿ, ಯಾವುದೋ ಹುಡುಗಿ ಹೆಸರು ನೆನಪಿಲ್ಲ ನನಗೆ, ಅವಳು ಅರ್ಧ ಕಟ್ ಮಾಡಿ ವಿಡಿಯೋ ಮಾಡಿದ್ದಾಳೆ. ನಾನು ಹೇಳಿರುವಂಥದ್ದು ಇವತ್ತು ನಮ್ಮ ಟಿವಿಯ ಚಾನಲ್ನಲ್ಲೂ ಕೂಡ ಬಹಳ ಧೈರ್ಯವಾಗಿ ಹೇಳ್ತೇನೆ, ನಾಳೆ ಸಂತೋಷ್ ರಾವ್ ನಾರ್ಕೋ ಅನಾಲಿಸಿಸ್ಗೆ ಒಳಪಡಲಿ. ನಾನು ಒತ್ತಾಯ ಮಾಡ್ತೀನಿ, ಸಂತೋಷ್ ರಾವ್ ಪರವಾದಂಥ ಹೋರಾಟಗಾರರು ಒತ್ತಡವನ್ನ ಹಾಕಲಿ, ಸಂತೋಷ್ ರಾವ್ಗೆ ಒಬ್ರು ಅಡ್ವೊಕೇಟ್ ಇದ್ದಾರೆ ಅವ್ರು ಹೇಳಲಿ, ನಾಳೆ ನಾರ್ಕೋ ಅನಾಲಿಸಿಸ್ ಆಗಲಿ, ಅದರಲ್ಲಿ ಆತ ನಿರಪರಾಧಿ ಅಂತೇಳಿ ಸಾಬೀತಾಗಲಿ. ಮಂಪರು ಪರೀಕ್ಷೆ ಹೇಳೋದು ನಾನು ಬ್ರೈನ್ ಮ್ಯಾಪಿಂಗ್ ಬಗ್ಗೆ ನಾನು ಹೇಳೋದಿಲ್ಲ. ಮಂಪರು ಪರೀಕ್ಷೆ ಆಗಲಿ ಸಂತೋಷ್ ರಾವ್ ಮೇಲೆ, ಅದರಲ್ಲಿ ಆತ ನಿರಪರಾಧಿ ಅಂತೇಳಿ ಸಾಬೀತಾದ್ರೆ ನಾನು ಸಂತೋಷ್ ರಾವ್ ಪಾದಪೂಜೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ಇವತ್ತು ಕೂಡ ಆ ಮಾತಿಗೆ ಬದ್ಧನಿದ್ದೀನಿ. ಮಾಡಿಸೋಣ, ನಮ್ಮ ಟಿವಿಯಿಂದ ಒಂದು ಅಭಿಯಾನ ಸ್ಟಾರ್ಟ್ ಆಗಿಬಿಡ್ಲಿ. ಸಂತೋಷ್ ರಾವ್ ಅವರ ವಕೀಲರಿಗೆ ನೀವು ಕೇಳಿ, ಯಾಕೆ ಮಾಡಬಾರ್ದು? ಯಾಕೆ ಅವರ ಹಸ್ತಾಕ್ಷರದಲ್ಲಿ ಇವತ್ತು ಅದು ಯಾವುದೋ ಒಬ್ಬ ಹೋರಾಟಗಾರ, ಸಂತೋಷ್ ರಾವ್ ಬರುವುದು ಹೋರಾಟಗಾರ ಹೇಳ್ತಾ ಇದ್ದ ಯೂಟ್ಯೂಬ್ ಅಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಲೈವ್ ಅಲ್ಲಿ, ಅದು ಫೋರ್ಜರಿ ಅನ್ನು ಮಾಡಿದ್ದಾರೆ, ಅವನು ಒಪ್ಪಿದ್ದಾನೆ ಅಂತೆ. ನೋಡಿ, COD ಚಾರ್ಜ್ ಶೀಟ್ ಆದ ನಂತರ CBI ಚಾರ್ಜ್ ಶೀಟ್ ಆಗುವಂಥದ್ದು. CBI ಚಾರ್ಜ್ ಶೀಟ್ ಅನ್ನ ಕೋರ್ಟಿಗೆ ಟ್ರಯಲ್ ಆಗುವಾಗ ಸಲ್ಲಿಸಿರುವಂಥದ್ದು. ಕೋರ್ಟಿಗೆ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ಅಲ್ಲಿ ಆತನ ಕನ್ಫೆಷನ್ ಸ್ಟೇಟ್ಮೆಂಟ್ ಇರುವಂಥದ್ದು. ಆತ ಅದನ್ನ ನಿರಾಕರಿಸಿ ಅರ್ಜಿ ಬರೆದಿರುವಂಥದ್ದು. ಅದನ್ನ ಫೋರ್ಜರಿ ಅಂತೇಳಿ ಇವನು ಹೇಳ್ತಾನೆ. ಇವನಿಗೆ ತಾಕತ್ತಿದ್ರೆ ಅದನ್ನ ಸಾಬೀತು ಮಾಡ್ಬೇಕು ಇವನು ಫೋರ್ಜರಿ ಅಂತೇಳಿ. ಸುಮ್ಮನೆ ಜನರ ಕಿವಿಗೆ ಲಾಲ್ಬಾಗ್ ಕೂರಿಸಬಾರ್ದು. ಒಂದು ಧಾರ್ಮಿಕ ಶ್ರದ್ಧಾಕೆ. ಈಗ ನಾನು ನಿಮ್ಗೆ ಕೇಳೋದು ಸರ್, ಈಗ ಸೌಜನ್ಯ ಪ್ರಕರಣದಲ್ಲಿ ಧರ್ಮಾಧಿಕಾರಿಗಳ ಕುಟುಂಬದ ಒಬ್ಬ ವ್ಯಕ್ತಿಯ ಹೆಸರನ್ನ ಹೇಳಿದ್ರಲ್ಲ, ಯಾವ ರೀತಿ ಅವ್ರನ್ನ ಇದಕ್ಕೆ ರಿಲೇಟ್ ಮಾಡ್ತಾರೆ? 7,000 ಕಿಲೋಮೀಟರ್ನ ಹೆಲಿಕಾಪ್ಟರ್ ಅಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬಂದು ಅತ್ಯಾಚಾರ ಮಾಡಿ ವಾಪಸ್ ಹೆಲಿಕಾಪ್ಟರ್ ಅಲ್ಲಿ ಹೋದ್ರು ಅಂತ ಮೊದಲು ಇವರೇ ಹೇಳಿದ್ದು. ಸ್ಪೆಷಲ್ ಜೆಟ್ ಅಲ್ಲಿ ಬಂದು ರೇಪ್ ಮಾಡಿ ಹೋಗೋ ಮಧ್ಯೆ ಆಟೋ ಡ್ರೈವರ್ ಹತ್ರ ಸ್ವಲ್ಪ ಜಗಳ ಮಾಡ್ಕೊಂಡಿದ್ದ ಅಂತೇಳಿ ಇವರೇ ಹೇಳಿದ್ದು. ಇದನ್ನು ಇವರು ನಾವು ನಂಬೇಕಂತ ಹೇಳದ? 7,000 ಕಿಲೋಮೀಟರ್ನ ಟ್ರಾವೆಲ್ ಮಾಡೋಕ್ಕಾಗತ್ತಾ? ಅಥವಾ ವಿಸಾ ಕೊಟ್ಟರು, ಪಾಸ್ಪೋರ್ಟ್ ಕೊಟ್ಟರು, ಪಾಲಿ ID ಕಾರ್ಡ್ ಕೊಟ್ಟರು, ಆಮೇಲೆ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಕೊಟ್ಟರು, ಇದನ್ನು ಫೇಕ್ ಅಂತ ಹೇಳಿದ್ರು. ಆಗ ಆ ವ್ಯಕ್ತಿ ಏನ್ ಮಾಡಿದ್ರು ಗೊತ್ತಾ ನಿಮಗೆ? ಆ ವ್ಯಕ್ತಿ ಹೈಕೋರ್ಟಿಗೆ ರಿಟ್ ಪಿಟಿಷನ್ ಹಾಕಿಬಿಟ್ಟು ನನ್ನ ಟ್ರಾವೆಲಿಂಗ್ ಹಿಸ್ಟ್ರಿಯನ್ನ ಕೊಡಿಸ್ಬೇಕು ನೀವು ಇಂಡಿಯನ್ ಫಾರಿನ್ ಎಂಬೆಸಿ ಹತ್ರ ಅಂತ ಹೇಳಿ ಹೈಕೋರ್ಟ್ ಡೈರೆಕ್ಷನ್ ಕೊಡಿಸ್ತಾರೆ. ಅದ್ರ ಮೂಲಕ ಡಾಕ್ಯುಮೆಂಟ್ ತರಿಸ್ತಾರೆ. ಅದನ್ನು ಕೂಡ ಕೊಟ್ಟಿದ್ದಾರೆ. ಅವ್ರು ಟ್ರಾವೆಲಿಂಗ್ ಹಿಸ್ಟ್ರಿಯನ್ನು ಕೊಟ್ಟಿದೆ. ಇನ್ನೂ ಹಾಗಿದ್ರೆ ಆ ವ್ಯಕ್ತಿಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋದು ಸಾಬೀತಾಗಿದೆ.
ಯಾಕಂದ್ರೆ ಇವರು ಕೋ ಅಕ್ಯೂಸ್ಡ್ ಆಗಿ ಸೇರಿಸುವಾಗ ಆ ವ್ಯಕ್ತಿಯ ಹೆಸರನ್ನೇ ಉಲ್ಲೇಖ ಮಾಡೋದಿಲ್ಲ ಈ ಪ್ರಕರಣದಲ್ಲಿ. ಕೋರ್ಟಿಗೆ ಅವರ ಹೆಸರನ್ನ ಸಲ್ಲಿಕೆ ಮಾಡೋದಿಲ್ಲ, ಕಂಪ್ಲೇಂಟ್ ಅಲ್ಲಿ ಅವ್ರ ಹೆಸರು ಇಲ್ಲ ಅಂತ ಹೇಳಿದ ಮೇಲೆ ಬೀದಿಲಿ ಬೊಂಬಡ ಬಜಾಯಿಸುವಾಗ ಅವ್ರ ಹೆಸರನ್ನು ತರ್ತಾರೆ ಅಂತ ಹೇಳಿದ್ರೆ ಯಾವುದೇ ರೀತಿಯಲ್ಲಿ ಈ ಅಪರಾಧಕ್ಕೆ ಈ ಕ್ರೈಮಿಗೆ ಅವ್ರನ್ನ ಕನೆಕ್ಟ್ ಮಾಡ್ಲಿಕ್ಕೆ ಇವ್ರ ಹತ್ರ ಆಗೋದಿಲ್ಲ, ದಾಖಲೆ ಇಲ್ಲ, ಅದು ಸುಳ್ಳು ಅನ್ನೋದಾದ ಮೇಲೆ ಯಾಕೆ ಮತ್ತೆ ಮತ್ತೆ ಧರ್ಮಾಧಿಕಾರಿಗಳ ಕುಟುಂಬದ ಹೆಸರನ್ನು ಇವ್ರು ಹೇಳ್ತಾರೆ? ಆ ಹೆಣ್ಣು ಹೆತ್ತ ತಾಯಿಯ ಬಾಯಲ್ಲೂ ಕೂಡ ಹರ್ಷೇಂದ್ರ ಕುಮಾರ್ ಅವರ ಮಗ ಅಂತೇಳಿ ಹೇಳಿಸಿದಾರಲ್ಲ, ಇದ್ರ ಬಗ್ಗೆ ಇವರು ಯಾಕೆ ಇವತ್ತು ಮಾತಾಡ್ತಾ ಇಲ್ಲ? ಇದು ತಪ್ಪಲ್ವಾ? ಓಕೆ, ಎಸ್ ಎಸ್. ಒಂದು ದೂರವಾಣಿ ಕರೆ ಇದೆ. ಹಲೋ 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 ಸರ್, ತಮ್ಮ ಹೆಸರು? ರಾಜೇಶ್ ಅಂತ. ಎಲ್ಲಿಂದ ಸರ್? ನಮ್ದು ಪುತ್ತೂರು ಸರ್. ಎಸ್, ಹೇಳಿ ಸರ್, ತಮ್ಮ ಪ್ರಶ್ನೆಯನ್ನು ಕೇಳಿ. ಸರ್, ಇದು ಸಂತೋಷ್ ರಾವ್ ಮೇಲೆ ಮಾರ್ನಾಡ್ನಲ್ಲಿ ಒಂದು ಅಟೆಂಪ್ಟ್ ಕೇಸ್ ಆಗಿತ್ತು ಸರ್. ಓಕೆ. ಅದು ಡೈಜಿ ವರ್ಲ್ಡ್ ಅಲ್ಲಿ ಕೂಡ ರಿಪೋರ್ಟ್ ಆಗಿತ್ತು. ಓಕೆ. ಮತ್ತೆ ಅದ್ರ ನಂತರ ಪುತ್ತೂರು ಸೈಂಟ್ ಫಿಲೋಮಿನಾ ಕಾಲೇಜಲ್ಲಿ ಒಂದು ಹುಡುಗಿಗೆ ಕೂಡ ಹ್ಯಾರಾಸ್ ಮಾಡಿದ ಇಶ್ಯೂ ಆಗಿತ್ತು. ಇದೇ ಸರ್ಕಲ್ ಇನ್ಸ್ಪೆಕ್ಟರ್ ಸುದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿ ಯಾವುದೇ ಕೇಸ್ ಫೈಲ್ ಮಾಡದೆ ಹೊಡೆದು ಕಳ್ಸಿರ್ತಾರೆ. ಓಕೆ. ಅಂಡ್ ಉಜಿರೆಯಲ್ಲಿ ಕೂಡ ಸೇಮ್ ಸೌಜನ್ಯ ಇದಾಗುವ ಮುಂಚೆ ಆ ಮನುಷ್ಯ ಒಂದು PG ಮುಂದೆ ಬಟ್ಟೆ ಬಿಚ್ಚಿ ನಿಂತಿರ್ತಾನೆ. ಸೊ ಈಗ ನಾವೇನ್ ಕೇಳೋದಂದ್ರೆ ಅದನ್ನ ನಾರ್ಕೋ ಅನಾಲಿಸಿಸ್, ಅವನನ್ನು ಯಾಕೆ ನಾರ್ಕೋ ಅನಾಲಿಸಿಸ್ ಟೆಸ್ಟ್ಗೆ ಇವರು ಒಳಪಡಿಸ್ತಿಲ್ಲ ಅಂತ. ಎಸ್ ಎಸ್, ಅದೇ ಪ್ರಶ್ನೆ ಅವರು ಕೂಡ ಕೇಳ್ತಾ ಇದ್ರು. ಸೊ ಅದಕ್ಕೆ ಸೌಜನ್ಯ ಪರ ಹೋರಾಟಗಾರರು ಅಥವಾ ಸಂತೋಷ್ ರಾವ್ ಪರವಾದ ಹೋರಾಟಗಾರರು ಉತ್ತರ ಕೊಡ್ಬೇಕು. ಸೌಜನ್ಯ ಪರವಾಗಿ ಇವ್ರು ಹೋರಾಟ ಇಲ್ಲ, ಹೋರಾಟಗಾರರು ನಾವು. ಓಕೆ ಓಕೆ. ಎರಡು ಕಡೆಗಳಿಂದಲೂ ಕೂಡ ಸೌಜನ್ಯ ಪರವಾಗಿರುವಂತಹ ಹೋರಾಟಗಾರರು. ಎಸ್ ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಅವ್ರು ಹೇಳಿದ್ರಲ್ಲ, ಈಗ ಡೈಜಿ ವರ್ಲ್ಡ್ ಅಲ್ಲಿ ಒಂದು ರಿಪೋರ್ಟ್ ಆಗಿದೆ, ಈಗಲೂ ಕೂಡ ಅದು ಸೈಟಲ್ಲಿ ಇದೆ. ಮಾರ್ನಾಡ್ನಲ್ಲಿ ಒಂದು ಅಟೆಂಪ್ಟ್ ಮಾಡಿದ್ದಾನೆ ಎನ್ನುವಂಥದ್ದು ಒಂದು ಆ ಕಾಲದ ASP ಹೇಳಿರುವಂಥದ್ದು. ಆಮೇಲೆ ಸೈಂಟ್ ಫಿಲೋಮಿನಾ ಕಾಲೇಜಿನ ಒಂದು ಹುಡುಗಿಯನ್ನ ಈತ ಕೈ ಹಿಡಿದು ಎಳೆದಿದ್ದಾನೆ, ಅದು ಕಂಪ್ಲೇಂಟ್ ಆಗಿದೆ, ಅದರ ಪಿಟಿಷನ್ ಆಗಿದೆ, ಅವರು 2 ಹೊಡೆದು ಆಮೇಲೆ ಇದು ಮಾಡಿ ಬಿಟ್ಟು ಕಳಿಸಿದ್ದಾರೆ ಅನ್ನುವಂಥದ್ದು. ಈ ಒಂದು PG ಬಗ್ಗೆ ಅವ್ರು ಹೇಳಿದ್ರು, ಅದು PG ಮುಂದೆ ಆತ ಬಟ್ಟೆ ಬಿಚ್ಚಿ ನಿಂತಿರುವಂಥದ್ದು ಪ್ರಕರಣ ಇದೆ, ಓಡಿಸ್ಕೊಂಡು ಹೋಗಿದ್ದಾರೆ ಅಂತ ನಾನು ಕೇಳಿದ್ದೆ. ನನಗೂ ಒಬ್ರು ಹೇಳಿದ್ದಾರೆ, ಅವ್ರನ್ನ ನನಗೆ ಸಂಪರ್ಕ ಮಾಡ್ಬೋದು ಅವರು. ನಾನು ಯಾಕಂದ್ರೆ ಆ ಸಂದರ್ಭದಲ್ಲಿ ನನ್ನ ಫೋನ್ ನಂಬರ್ ನಾನು ಅವ್ರದ್ದು ಸೇವ್ ಮಾಡಿರ್ಲಿಲ್ಲ. ಈಗ ಏನಾಗತ್ತೆ, ಇಷ್ಟೆಲ್ಲ ಅಪವಾದಗಳು ಆ ಮನುಷ್ಯನ ಮೇಲೆ ಇದ್ದ ಮೇಲೆ ಈಗ ರೂಪಾಲಿ ಅವರು ಬಂದು ತನಿಖೆ ಮಾಡಿದಾಗ, ಫೊರೆನ್ಸಿಕ್ ಸೈಕಲಾಜಿಕಲ್ ಅನಾಲಿಸಿಸ್ ಆದಾಗ ಅದರಲ್ಲಿ ರೂಪಾಲಿ ಅವರು ಬಹಳ ಸ್ಪಷ್ಟವಾಗಿ ಬರೀತಾರೆ, ಆತ ಅಪರಾಧಿ, ಆತ ತಪ್ಪಿತಸ್ಥ ಎನ್ನುವುದು ಸಾಬೀತಾಗ್ತದೆ, ಆತ ದಾರಿ ತಪ್ಪಿಸುವ ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ. ಸೌಜನ್ಯಳ ಬಗ್ಗೆ ಆ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತ ಘಟನೆಗೆ ಸಂಬಂಧಪಟ್ಟಂತ ವಿವರಗಳನ್ನ ಕೇಳುವಾಗ ಆತನ ಮುಖಚಹರೆಗಳಲ್ಲಿ ಬದಲಾವಣೆ ಆಗ್ತಿದೆ ಅನ್ನೋದನ್ನು ಉಲ್ಲೇಖ ಮಾಡಿದ್ದಾರೆ. ಯಾಕೆ ಇವರು ಒಂದು ನಾರ್ಕೋ ಅನಾಲಿಸಿಸ್ಗೆ ಆತನನ್ನು ಒಪ್ಪಿಸೋದಿಲ್ಲ? ತುಂಬಾ ಜನ ಹೇಳ್ತಾ ಇದ್ದಾರೆ ಈಗ, ಸಂತೋಷ್ ರಾವ್ ಪಾಪ ಅವನೊಬ್ಬ ಅಮಾಯಕ, ಅವನನ್ನ ಯಾಕೆ ಅವನ ಜೀವ ತಿಂತೀರಿ ಅಂತೇಳಿ ಮೊನ್ನೆ ಯಾವುದೋ ಒಂದು ಲೇಡಿ ಫೇಸ್ಬುಕ್ನಲ್ಲಿ ಹಾಕಿದ್ರು. ರಿಕ್ವೆಸ್ಟ್ ಮಾಡೋದು, ಅವನ ಅಮಾಯಕ ಆದ್ರೆ ನಾವೆಲ್ಲ ಅವನ ಜೊತೆ ನಿಲ್ಬೇಕಲ್ಲ. ಈಗ ಪಾದ ಪೂಜೆ ಮಾಡೋಣ ಸರ್ ಅವನಿಗೆ. ಅವನ ಇನ್ನೂ ಒಂದು ಸಾರ್ವಜನಿಕವಾಗಿ ವಂತಿಗೆ ಸಂಗ್ರಹ ಮಾಡಿ ಆತನ ಜೀವನ ಭದ್ರತೆಗೆ ಒಂದಿಷ್ಟು ಆರ್ಥಿಕ ನೆರವನ್ನು ಕೊಡ್ಸೋಣ ನಾವು. ಒಬ್ಬ ಅಮಾಯಕ 6 ವರ್ಷ ಜೈಲ್ ಶಿಕ್ಷೆ ಅನುಭವಿಸ್ದ ಅಂತೇಳಿ ಯಾಕೆ ಇವ್ರು ತಯಾರಿಲ್ಲ? ಸಂತೋಷ್ ರಾವ್ ಪರವಾದ ಹೋರಾಟಗಾರರು ಅದನ್ನು ಮಾಡಿಸ್ಬೇಕು. ಒಂದೇ ಒಂದು ಸಭೆಗೆ ಅವನ್ನ ಕರ್ಕೊಂಡು ಬಂದಿಲ್ಲ, ಒಂದೇ ಒಂದು ಮೀಡಿಯಾ ಮುಂದೆ ಆತ ಅವನು ಮಾತಾಡೋದ್ರಲ್ಲಿ ಎಲ್ಲದರಲ್ಲೂ ಬಹಳ ಕರೆಕ್ಟಾಗಿ ಮಾತಾಡ್ತಾನೆ. ನನ್ನ ಹತ್ರ ಆತನನ್ನ ಮಾತಾಡಿಸುವ ವಿಡಿಯೋಗಳು ಕೂಡ ಇವೆ. ಆದ್ರೆ ಯಾಕೆ ಇವರು ಅವನನ್ನ ಮುಖ್ಯ ಭೂಮಿಕೆ ತಗೊಂಡು ಬಂದಿಲ್ಲ ಅಂತ ಹೇಳಿದ್ರೆ ನೋಡಿದವರಿಗೆ ಗೊತ್ತಾಗತ್ತೆ. ಸಣ್ಣದೊಂದು ವಿಡಿಯೋ ತುಣುಕಿದೆ, ಎಲ್ಲ ಕೇಳ್ತಾರೆ, ಕರಾಟೆಯ ಬಗ್ಗೆ ಕೇಳಿದಾಗ ಅವನು ಅಲ್ಲಿಂದ ಎದ್ದು ಹೋಗ್ತಾನೆ ಅಲ್ಲಿಂದ. ನನ್ನ ಹತ್ರ ಒಂದು ವಿಡಿಯೋ ಇದೆ, ನಿಮ್ಗೆ ಬೇಕಾದ್ರೆ ಕೊಡ್ತೀನಿ ನಾನು. ಸಹಜವಾಗಿ ಎಲ್ಲವನ್ನ ಮಾತಾಡ್ತಾ ಚೆನ್ನಾಗಿ ಅಂಗಡಿಯ ಚಿಟ್ಟಿಯ ಮೇಲೆ, ನಮ್ಮ ಕಡೆ ಚಿಟ್ಟಿ ಅಂದ್ರೆ ಕಟ್ಟೆಯ ಮೇಲೆ ಕೂತ್ಕೊಂಡು ಮಾತಾಡುವಾಗ ಎಲ್ಲವನ್ನ ಚೆನ್ನಾಗಿ ಮಾತಾಡ್ತಾನೆ. ನಿಂಗೆ ಕರಾಟೆ ಬರ್ತಿತ್ತಂತೆ, ನೀನು ಬ್ಲ್ಯಾಕ್ ಬೆಲ್ಟ್ ಅಂತೆ ಅಂತ ಹೇಳಿದಾಗ ಅವನಲ್ಲಿಂದ ಎದ್ದು ಹೋಗ್ತಾನೆ. ಸಂತೋಷ್ ರಾವನ್ನ ಮಾತಾಡಿಸಿ ನೋಡಿ, ಗೊತ್ತಾಗತ್ತೆ. ಎಲ್ಲೋ ಶೃಂಗೇರಲ್ಲೆಲ್ಲ ಇರ್ಬೋದಲ್ವಾ.